ಕುಂದಾಪುರ ತಾಲೂಕಿನ ಪಾರಂಪಳ್ಳಿ ಪಡುಗೆರೆಯಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಮನೆಯ ಸ್ಲ್ಯಾಬ್ ಕುಸಿದು ಓರ್ವ ಕಾರ್ಮಿಕ ಮೃತಪಟ್ಟು ಮತ್ತೋರ್ವ ಕಾರ್ಮಿಕ ಗಂಭೀರವಾಗಿ ಗಾಯಗೊಂಡು ಮಣಿಪಾಲ ಆಸ್ಪತ್ರೆಗೆ ಸೇರಿದ್ದ. ಇದೀಗ ಗಾಯಗೊಂಡು ಆಸ್ಪತ್ರೆಯಲ್ಲಿರುವ ಸೆಂಟ್ರಿಂಗ್ ಕಾರ್ಮಿಕ ಮಧುವನ ಅತ್ಲಾಡಿಯ ನಿವಾಸಿ ಚೇತನ್ ಪೂಜಾರಿಯವರ ಒಂದು ಕಾಲು ಶಸ್ತ್ರಚಿಕಿತ್ಸೆ ನಡೆದಿದೆ. ಮತ್ತೊಂದು ಕಾಲು ಕೂಡ ಸಂಪೂರ್ಣ ಜರ್ಜರಿತಗೊಂಡಿದ್ದು ತುರ್ತಾಗಿ ಶಸ್ತ್ರಚಿಕಿತ್ಸೆ ನಡೆಸಬೇಕಿದೆ. ಆದರೆ ಚಿಕಿತ್ಸೆಗೆ ಆಯುಷ್ಮಾನ್ ಕಾರ್ಡ್ ಸೌಲಭ್ಯ ತತ್ಕ್ಷಣ ಲಭ್ಯವಿರುವುದಿಲ್ಲ. ಸರ್ಕಾರದ ಮಟ್ಟದಲ್ಲಿ ವಿಶೇಷ ಅನುಮತಿ ದೊರೆತರೆ ಮಾತ್ರ ಆಯುಷ್ಮಾನ್ ಸೌಲಭ್ಯ ದೊರೆಯಲಿದೆ ಎಂದು ಆಸ್ಪತ್ರೆಯವರು ತಿಳಿಸಿದ್ದಾರೆ. ಇದೀಗ ಮನೆಯ ಮಗ ಎಳೆ ವಯಸ್ಸಿನಲ್ಲಿ ಆಸ್ಪತ್ರೆಯಲ್ಲಿ ಗಂಭೀರ ಸ್ಥಿತಿಯಲ್ಲಿ ಮಲಗಿದ್ದು ಚಿಕಿತ್ಸೆಗೆ 16 ಲಕ್ಷ ರೂಪಾಯಿ ಬೇಕಾಗಿರುವುದರಿಂದ ಮನೆಯವರಿಗೆ ದಿಕ್ಕೇ ತೋಚದಂತಾಗಿದೆ. ಹಾಗೂ ಕಾಲಿನ ಶಸ್ತ್ರಚಿಕಿತ್ಸೆ ನಡೆಸಿದ್ರೂ ಸಂಪೂರ್ಣವಾಗಿ ಮೊದಲಿನಂತಾಗುವುದು ಕಠಿಣ ಕೆಲಸ ಕಾರ್ಯನಿರ್ವಹಿಸಲು ಶಕ್ತನಾಗುವ ಕುರಿತು ವೈದ್ಯರು ಭರವಸೆಯನ್ನ ನೀಡುತ್ತಿಲ್ಲ. ಇದೀಗ ಕುಂದಾಪುರದ ರೋಟರಿ ಸದಸ್ಯರು ಚೇತನ್ ಪೂಜಾರಿಯವರ ಚಿಕಿತ್ಸೆಗೆಂದೇ ಸುಮಾರು 40,000 ರೂಪಾಯಿಯನ್ನ ಸಂಗ್ರಹಿಸಿ ನೀಡಿದ್ದಾರೆ. ಚೇತನ್ ಪೂಜಾರಿಯವರಿಗೆ ಸಹಾಯ ಮಾಡುವವರು ಗೂಗಲ್ ಪೇ ನಂಬರ್ 9149901226ಕ್ಕೆ ಅಥವಾ ಕೆನರಾ ಬ್ಯಾಂಕ್ ಶಾಖೆ ಖಾತೆ ಸಂಖ್ಯೆ 028425009725 IFSC ಕೋಡ್ CNRP 00100286ಕ್ಕೆ ಜಮಾ ಮಾಡಬಹುದು. ರವಿರಾಜ್, ವಿ4 ನ್ಯೂಸ್, ಬೈಂದೂರು.